ಕೊರಟಗೆರೆ ತಾಲೂಕಿನ ಎ.ಎಸ ಸರ್ಕಲ್ನ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ನಡೆದಿದೆ. ಈ ವೇಳೆ ಮಾತನಾಡಿದ ಎ.ಎಸ್.ಐ ಯೋಗೇಶ್ ಅವರು, ವಾಹನ ಚಾಲಕರು ಕಡ್ಡಾಯವಾಗಿ ರಸ್ತೆ ನಿಯಮ ಪಾಲಿಸುವುದರ ಮೂಲಕ ರಸ್ತೆ ಅಪಘಾತವನ್ನು ತಡೆಗಟ್ಟಿ ಎಂದು ಹೇಳಿದರು. ಈ ವೇಳೆ ಆಟೋ ಚಾಲಕರು, ದ್ವಿಚಕ್ರ ವಾಹನ ಸವಾರರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಒಳಬರಾಜು, ಲಕ್ಷ್ಮೀನಾರಾಯಣ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಗಾಗಿ ಪ್ರತಿಯೊಬ್ಬರು ವೆಹಿಕಲ್ ಓಡಿಸಬೇಕಾದ್ರೆ ನಂಬರ್ 1 ನಿಮಗೆ ವಾಹನ ಚಾಲನಾ ಪರವಾನಗಿ, ಡ್ರೈವಿಂಗ್ ಲೈಸೆನ್ಸ್ ಪ್ರತಿಯೊಬ್ಬರಿಗೂ ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ರೂ ಕೂಡ ನಿಮಗೆ ಇನ್ಶೂರೆನ್ಸ್ ಬರುತ್ತೆ, ನಿಮಗೆ ಕೈ ಮತ್ತು ನಿಮ್ಮ ಆಟೋದವ್ರಿಗೆ ಹೇಳಬೇಕು ಅಂತಂದರೆ, ನಾವು ಪಡ್ಕೊಳ್ತೀವಿ ಫ್ರಂಟ್ ಸೀಟ್ ಹಾಕಬೇಡಿ. ಫ್ರಂಟ್ ಸೀಟ್ ಹಾಕೋದ್ರಿಂದ ಏನಾಗೋದಿಲ್ಲ, ಆ ಕಡೆ ಬರ್ತಿರ್ತಾರೆ, ಈ ಕಡೆ ಬರ್ತಿರ್ತಾರೆ, ನೀವು ಡ್ರೈವಿಂಗ್ ಮಾಡಲಿಕ್ಕೆ ಈಸಿ ಆಗ್ತದ. ನೀವು 20 ರೂಪಾಯಿ ಮಟ್ಟ ನೋಡ್ತೀವಿ. ಇನ್ಶೂರೆನ್ಸ್ನವರು ಫ್ರಂಟ್ ಸೀಟ್ ಹಾಕಿದ್ದಾನೆ ಅಂತ ಆಕ್ಸಿಡೆಂಟ್ ಆದಾಗ ನಾವು ಒಂದು ರಿಪೋರ್ಟ್ ಕೊಟ್ಟರೆ 100% ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಇದೇ ಕೈಯಿಂದ ಕೊಡ್ಬೇಕಾಗ್ತದೆ. ನಾವು ಹೇಳಿದ್ರೆ ಏನಪ್ಪ ಇಷ್ಟೊಂದು ಫೇನ್ ಹಾಕ್ಕೊಡ್ತಾರೆ, ಇಷ್ಟೊಂದು ಮಾಡ್ತಾರೆ ಅಂತೆಲ್ಲ ನೀವು ಅಂದ್ಕೊಳ್ತೀರಿ. ಆದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ನೀವು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತೀವಿ. ಸಂಚಾರ ನಿಯಮನೇ ಗೊತ್ತಿರೋದಿಲ್ಲ, ಅನಿಸ್ಕೊಂಡ್ರೆ ಏನು ಸಿಗ್ತದೆ. ಒಂದು ರೋಡಿಗೆ ಇನ್ನೊಂದು ರೋಡಿಗೆ ಜಾಯಿನ್ ಆಗಬೇಕು, ಏನು ಸಿಗ್ನಲ್ ಸಿಗ್ತದೆ. ನಾವು ರೈಟ್ ಟರ್ನು ಲೆಫ್ಟ್ ಟರ್ನ ಮಾಡಬೇಕಾದ್ರೆ ಏನು ಸಿಗ್ನಲ್ ಕೊಡಬೇಕಾಗ್ತದೆ. ಯಾವ್ಯಾವ ಜಾಗದಲ್ಲಿ ಹಾರ್ನ್ ಹೊಡಿಬಾರ್ದು, ಯಾವ್ಯಾವ ಜಾಗದಲ್ಲಿ ಸ್ಪೀಡ್ ಲಿಮಿಟ್ ಇರಬೇಕು.